ಬಿಡುವಾಗ ಕಾಂಗ್ರೆಸ್ಸಿಂದ ಬಿಡುವಾಗ ನನಗೆ ಕಾಂಗ್ರೆಸ್ನಲ್ಲಿ ಉಸಿರುಗಟ್ಟುವ ವಾತಾವರಣ ಇತ್ತು. ನಾ ಇದ್ರ ಬಗ್ಗೆ ರಾಜ್ಯ ನಾಯಕರ ಗಮನ ತಂದಿದ್ದೇನೆ. ಅವರು 3 ವರ್ಷಕ್ಕಾದರೂ ಯಾವುದೇ ಕ್ರಮ ಕೈಗೊಳ್ಳಿಲ್ಲಂತೆ ನಿಮಗೆ ಬರೆದ ಲೆಟರ್ಲ್ಲಿ ಹೇಳಿದ್ದಾರೆ. ಅದೆಲ್ಲ ಪಾಪ ಅವ್ರು ಏನು ಹೇಳ್ಬೇಕಾದ್ರೆ ಒಂದು ಹೇಳಬೇಕಲ್ಲ, ಅವ್ರು ಖುಷಿಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅಷ್ಟೇ. ಉಪಾಧ್ಯಕ್ಷ ಸ್ಥಾನ ಅವ್ರು ಕೇಳೇ ಮಾಡಿದ್ದು. ಅವ್ರು ಹೇಳಿದಂಗೆ ಬ್ಲಾಕ್ ಅಧ್ಯಕ್ಷರು ಮಾಡಿದ್ದು, ಅವ್ರು ಹೇಳಿದ್ದೇ ಇದು. ಈ ಉಸಿರು ಕಟ್ಟು ವಾತಾವರಣ ಇತ್ತಲ್ಲ, ಈಗ ಒಳ್ಳೆ ಫ್ರೆಶ್ ಏರ್ ತಗೊಳ್ಳಿ ಬಿಡಿ. ಈಗ ಕರಾವಳಿಗೆ ಪ್ರತ್ಯೇಕವಾದಂಥ ಒಂದು ಮ್ಯಾನಿಫೆಸ್ಟೋನ ನಾವು ಕೊಡ್ತಾ ಇದ್ದೇವೆ. ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ಜನ ವಲಸೆ ಹೋಗ್ತಾ ಇದ್ದಾರೆ, ಬೆಂಗಳೂರಿಗೆ, ದುಬೈಗೆ, ನಮ್ಮ ಸೌದಿಗೆ, ಮುಂಬೈಗೆ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟಬೇಕು. ಇಲ್ಲಿರೋಂಥ ಶಕ್ತಿ ಅವ್ರಿಗೇನು ನಮ್ಮ ಯುವಕರಲ್ಲಿ ಟ್ಯಾಲೆಂಟ್ ಇದೆ, ಅದನ್ನು ಬಳಸ್ಕೊಂಡು ಇಲ್ಲೇ ತನ್ನ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಮಂಗಳೂರಿನ ಜನ ಯಾವತ್ತೂ ಕೂಡ, ಮಂಗಳೂರು ಇರ್ಬೋದು, ಉಡುಪಿ ಜನ ಬೇರೆಯವ್ರಿಗೆ ಕೆಲಸ ಕೊಡೋರೇ ಹೊರತು ಬೇರೆಯವ್ರ ಜೊತೆ ಕೆಲಸ ಮಾಡೋರಲ್ಲ. ಸರ್ಕಾರಿ ನೌಕರಿಗೆ ಯಾರು ಹೋಗಿ ಕೈ ಚಾಕಿ ಅರ್ಜಿಗೆ ಹಾಕೊಂಡು ಕೂತೋರಲ್ಲ. ಅಂಥ ಒಂದು ಪ್ರಭುತ್ವ ಇದೆ.